ಉಡುಪಿ ನಗರದ ಕಲ್ಸಂಕದ ಬಳಿ ಹಾದು ಹೋಗುವ ಇಂದ್ರಾಳಿ ನದಿಯಲ್ಲಿ ಡ್ರೈನೇಜ್ ನೀರನ್ನು ಹರಿದು ಬಿಡಲಾಗುತ್ತಿದ್ದು ಪರಿಸರದಲ್ಲಿ ಗಬ್ಬು ವಾಸನೆ ಹಬ್ಬಿದೆ. ಸಾಂಕ್ರಾಮಿಕ ರೋಗ ಹರಡುವಿಕೆಯ ಭೀತಿಯೂ ಎದುರಾಗಿದೆ. ಈಗಾಗಲೇ ಇಂದ್ರಾಣಿ ನದಿಯ ಉಳಿವಿಗಾಗಿ ಪರಿಸರವಾದಿಗಳು, ಸಂಘ ಸಂಸ್ಥೆಗಳು ಹೋರಾಟ ಮಾಡುತ್ತಿವೆ. ಆದರೂ ಆಡಳಿತ ವ್ಯವಸ್ಥೆಗಳು ಎಚ್ಚೆತ್ತುಕೊಂಡಿಲ್ಲ. ಜಲಮೂಲವನ್ನು ರಕ್ಷಿಸುವಲ್ಲಿ ಕಾಳಜಿ ವಹಿಸಿಲ್ಲ. ತಕ್ಷಣ ನಗರಾಡಳಿತವು ಈ ವಿಷಕಾರಿ ತ್ಯಾಜ್ಯ ನೀರನ್ನು ಬಿಡುವುದನ್ನು ನಿಲ್ಲಿಸಬೇಕು, ಪರಿಸರವನ್ನು ರಕ್ಷಿಸಬೇಕು ಎಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ಕೆ. ಬಾಲಗಂಗಾಧರ ರಾವ್, ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತ ಶೀರೂರು ಆಗ್ರಹಿಸಿದ್ದಾರೆ.